ದಸರಾದ ನಾಡ ಉತ್ಸವಕ್ಕೆ ಇದೀಗ ರಾಜ್ಯ ಸಜ್ಜುಗೊಳ್ತಾ ಇದೆ. ಮಂಗಳೂರು ನಗರ ಇದೀಗ ಉತ್ಸವಕ್ಕೆ ಸಜ್ಜುಗೊಳ್ತಾ ಇದ್ದು, ಮೈಸೂರು ದಸರಾದ ಬಳಿಕ ಅತ್ಯಂತ ವೈಭವದಿಂದ ಅಷ್ಟೇ ಅದ್ದೂರಿಯಾಗಿ ನಡೆಯುತ್ತಾ ಇರುವ ದಸರಾದ ಹೆಗ್ಗಳಿಕೆ ಮಂಗಳೂರಿಗರದ್ದು. ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದಲ್ಲಿ ನಡೆಯುವ ಮಂಗಳೂರು ದಸರಾಕ್ಕೆ ಪೂರ್ವ ಸಿದ್ಧತೆಗಳು ಆರಂಭಗೊಂಡಿದ್ದು, ಕ್ಷೇತ್ರದಲ್ಲಿ ಕಳೆದ ಭಾನುವಾರ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಲಾಗಿದೆ. ಇದೀಗ ಕ್ಷೇತ್ರದಲ್ಲಿ ಶಾರದಾ, ನವದುರ್ಗೆ, ಮಹಾಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ಕಲಾವಿದರು ತೊಡಗಿದ್ದು, ನವದುರ್ಗಿಯರನ್ನ ಕುಳ್ಳಿರಿಸಿರುವ ದರ್ಬಾರ್ ಹಾಲ್ನ ಅಲಂಕಾರ ನಡೀತಾ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ಹಿರಿಯ ರಾಜಕಾರಣಿ, ಕೇಂದ್ರದ ಮಾಜಿ ಮಂತ್ರಿ ಜನಾರ್ದನ ಪೂಜಾರಿ ಅವರು ಮಾರ್ಗದರ್ಶನದಲ್ಲಿ ನಡೆಯುವಂತಹ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದ ನವರಾತ್ರಿ ಉತ್ಸವವನ್ನು ನಡೆಸಲು ಈ ಬಾರಿಯೂ ಕ್ಷೇತ್ರದ ಆಡಳಿತ ಮಂಡಳಿ ಸಿದ್ಧತೆ ನಡೆಸಿದ್ದು, ಕಳೆದ ವರ್ಷ ಕೊರೋನಾದ ಮಹಾಮಾರಿಯಿಂದಾಗಿ ಕೆಲವು ನಿರ್ಬಂಧನೆಗಳನ್ನು ವಿಧಿಸಿದಂತೆ ನಮ್ಮ ದಸರಾ ನಮ್ಮ ಸುರಕ್ಷತೆ ಎನ್ನುವಂತಹ ಧ್ಯೇಯವಾಕ್ಯವನ್ನು ಪಾಲಿಸಿಕೊಂಡು ಆಚರಣೆಯನ್ನ ಮಾಡಲಾಗಿತ್ತು. ಈ ವರ್ಷವೂ ಅಷ್ಟೇ ಅದ್ಧೂರಿಯಿಂದ ಸರ್ಕಾರದ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡು ಅಕ್ಟೋಬರ್ 7ರಿಂದ 16ರವರೆಗೆ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಅಂತ ಕ್ಷೇತ್ರದ ಆಡಳಿತ ಸಮಿತಿ ಖಜಾಂಚಿ ಆರ್ ಪದ್ಮರಾಜ್ ಹೇಳಿದ್ದಾರೆ. ಕೊರೋನಾದ ಒಂದು ಛಾಯೆ ಈ ಬಾರಿಯೂ ಕೂಡ ಇದೆ. ಸರ್ಕಾರ ಕೂಡ ಸರಳವಾಗಿ ದಸರಾವನ್ನು ಆಚರಿಸಬೇಕು ಅಂತ ಹೇಳಿ ಈಗಾಗಲೇ ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆ ದಸರಾವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನು ಮನದಲ್ಲಿಟ್ಟುಕೊಂಡು ಆಚರಿಸಲು ಬೇಕಾದಂಥ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಆಡಳಿತ ಮಂಡಳಿಯಿಂದ ಮಾಡಿಕೊಂಡಿದ್ದೇವೆ. ತಾವು ಗಮನಿಸಿರ್ಬೋದು, ಈಗಾಗಲೇ ಈ ಶಾರದೆ, ನವದುರ್ಗೆ ಹಾಗೂ ಗಣಪತಿ ಆದಿಶಕ್ತಿಯನ್ನು ಪ್ರತಿಷ್ಠಾಪಿಸಲ್ಪಡುವಂತಹ ದರ್ಬಾರ್ ಹಾಲ್ನ ಕೆಲಸಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ನಡೀತಾ ಇದೆ. ಹಾಗೆಯೇ ನವದುರ್ಗೆಯರು, ಶಾರದಾಂಬೆ, ಹಾಗೆ ಮಹಾಗಣಪತಿ ಮೂರ್ತಿಗಳು ಕೂಡ ಈಗಾಗಲೇ ಇಲ್ಲಿ ಕೆಲಸಗಳು ಜರುಗ್ತಾ ಇದೆ. ಹಾಗೆ ದೇವಸ್ಥಾನವನ್ನು ಶುಚಿಗೊಳಿಸುವಂಥ ಕಾರ್ಯಗಳು ಕೂಡ ನಡೀತಾ ಇದೆ. ಮುಂದಿನ ಸರ್ಕಾರದ ಈ ಮಾರ್ಗಸೂಚಿಗಳನ್ನು ನಾವು ಕಾಯ್ತಾ ಇದ್ದೇವೆ. ಅದರ ಪ್ರಕಾರ ನಾವು ಈ ಕ್ಷೇತ್ರದಿಂದ ಏನೆಲ್ಲ ಮಾರ್ಗಸೂಚಿಗಳನ್ನು ಮನದಲ್ಲಿಟ್ಟುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಬರುವಂಥ ಭಕ್ತಾದಿಗಳಿಗೆ ಮಾಡಿಕೊಡಲಿಕ್ಕೂ ಈ ಕ್ಷೇತ್ರದ ಆಡಳಿತ ಮಂಡಳಿ ಯಾವಾಗಲೂ ಸನ್ನದ್ಧವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.